ಕಾಮಃ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠತಿ ತಸ್ಕರಾ ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗ್ರತ ಜಾಗ್ರತಃ. ಶಂಕರಾಚಾರ್ಯ ಪಂಚಕದಲ್ಲಿ ಒಂದು ಕಡೆ ಹೇಳಿದ್ದಾರೆ, ಕಾಮಃ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠತಿ ತಸ್ಕರಾ ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗ್ರತ ಜಾಗ್ರತಃ ಅಂತ ಹೇಳಿದ್ರೆ, ಷಡ್ವೈರಿಗಳು ನಮ್ಮ ದೇಹ ಪ್ರವೇಶ ಮಾಡ್ತಾರೆ ಅಂತ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಂಬ ಈ ವೈರಿಗಳು ಕಳ್ಳರೋಪಾದಿಯಲ್ಲಿ ನಮ್ಮ ಬುದ್ಧಿ ದೇಹದೊಳಗೆ ಪ್ರವೇಶ ಮಾಡ್ತಾರೆ. ಹಾಗಾದರೆ ಅವರೇನು ಕಳ್ಳತನ ಮಾಡ್ತಾರೆ ಅಲ್ಲಿ ಅಂದರೆ, ಮನುಷ್ಯ ಜ್ಞಾನವಂತನಾಗಿರ್ತಾನೆ, ಬುದ್ಧಿವಂತನಾಗಿರ್ತಾನೆ, ಎಲ್ಲಾ ರೀತಿಯಲ್ಲೂ ಕೂಡ ಪರಿಣಿತನಾಗಿರ್ತಾನೆ, ಹೌದು. ಆದರೆ ಇಂತಹ ಅವನ ಬುದ್ಧಿ, ಜ್ಞಾನ, ವಿವೇಕಗಳನ್ನು ಅಪಹರಿಸುವಂತ ಕೆಲಸಕ್ಕಾಗಿ ದೇಹ ಪ್ರವೇಶ ಮಾಡ್ತಾವಂತೆ ಈ ಕಳ್ಳರು. ಯಾರು? ಕಾಮಕ್ರೋಧ ಲೋಭಗಳೆಂಬ ಈ ಕಳ್ಳರು ನಮ್ಮ ದೇಹದ ಒಳಗೆ ಪ್ರವೇಶ ಮಾಡಿ ನಮ್ಮ ವಿವೇಕ ಜ್ಞಾನಗಳನ್ನೆಲ್ಲ ಕಳ್ಳತನ ಮಾಡಿದರೆ ಮತ್ತೇನು ಉಳಿಯಿತು? ಏನು ಉಳಿಯುವುದಿಲ್ಲ. ಬೊಕ್ಕಸ ಭಂಡಾರದಲ್ಲಿರತಕ್ಕಂಥ ಎಲ್ಲ ರತ್ನಾದಿಗಳನ್ನು ಅಪಹರಿಸಿದ ಮೇಲೆ ಅದು ಖಾಲಿ ಖಾಲಿ, ಮತ್ತೆ ಅಲ್ಲಿ ಏನಿಲ್ಲ. ಹಾಗಾಗಿ ನಮ್ಮ ವಿವೇಕ ಜ್ಞಾನಗಳನ್ನು ಈ ಕಾಮಕ್ರೋಧ ಲೋಭ ಮೋಹಗಳೆಂಬ ಕಳ್ಳರು ದೇಹದೊಳಗೆ ಪ್ರವೇಶ ಮಾಡಿ ಕದಿಯದಂತ ಜ್ಞಾನ, ಆ ಒಂದು ಗಟ್ಟಿತನ, ಆ ಒಂದು ವಿಶೇಷವಾಗಿರತಕ್ಕಂಥ ಜಾಗ್ರತೆ ನಮ್ಮಲ್ಲಿ ಇರಬೇಕು ಎಂಬುದು ಇವರ ಈ ಪಂಚಕದ ಒಂದು ತತ್ವ ಆಗಿದೆ. ಹಾಗಾಗಿ ಮನುಷ್ಯ ಯಾವತ್ತೂ ಕೂಡ ಈ ರೀತಿಯ ಜಾಗೃತೆಯಿಂದ ತನ್ನ ಜೀವನವನ್ನು ಉಜ್ಜೀವನಗೊಳಿಸುವಂತ ಸಾಧನೆಯನ್ನು ಬೆಳೆಸಿಕೊಳ್ಳಬೇಕು ಎಂಬುದು ಅರ್ಥ.